ಎಲ್ಲರಿಗೂ ಪ್ರೀತಿಯ ನಮಸ್ತೆ. ಅಶ್ವಿನಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೆ ಕೂಡ ಸ್ವಾಗತ. ಈ ವಿಡಿಯೋ ನಮ್ಮ ಹಸುಗಳ ನಮ್ಮ ಮನೆಯಲ್ಲಿರುವ ಕೊನೆಯ ವಿಡಿಯೋವಾಗಿದೆ. ಸೊ ಹೆಚ್ಚಿಗೆ ಏನು ನಾನು ಮಾತಾಡೋದಿಲ್ಲ. ವಿಡಿಯೋವನ್ನು ಇದ್ದ ಹಾಗೆ ನಾನು ಎಡಿಟಿಂಗ್ ಮಾಡದೆ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿ. ಇವಳನ್ನೀಗ ಫಸ್ಟ್ ಟೈಮ್ ಹಾಲು ಕರಿಬೇಕು ವೃಂದನನ್ನು 11ನೇ ದಿವಸ. ಸೊ 11ನೇ ದಿವಸದ ಹಾಲನ್ನು ನಾವು ದೇವರಿಗೆ ಇಟ್ಟು ಕೊಡುವಂತಹ ಒಂದು ಪುಣ್ಯ ದಿವಸ ಇವತ್ತು. ಹಾಗಾಗಿ ಹಾಲು ಕರೀಲಿಕ್ಕೆ ಬಿಡ್ತಾಳೆ ಇಲ್ವ ಅಂತ ಸಹ ಗೊತ್ತಿಲ್ಲ ನನಗೆ. ಹಾಗೆ ಅವಳನ್ನು ಹೇಗಾದರೂ ಮಾಡಿ ಕೊಂಡಾಟ ಮಾಡಿ ಎಲ್ಲ ಹಾಲು ಕರೆಯುವಂತಹ ಒಂದು ಸೀನ್ ಇದೆ. ಅದರ ನಂತರ ನಮ್ಮ ಹಸುಗಳನ್ನು ಕೊಂಡೋಗುವವರ ಸ್ಥೂಲವಾದಂತಹ ಒಂದು ಪರಿಚಯ ಕೂಡ ಇದರಲ್ಲಿ ಮಾಡ್ತಾ ಇದ್ದೇನೆ. ಅವರು ಎಲ್ಲರೂ ಫ್ಯಾಮಿಲಿ ಜೊತೆಯಾಗಿ ಬಂದಿದ್ದಾರೆ, ಅಂದರೆ ಚಿಕ್ಕಪ್ಪ ಚಿಕ್ಕಮ್ಮ ಹೆಂಡತಿ ಎಲ್ಲ. ಅವರು ಹಾಗೆ ಬರುವಾಗ ನಮ್ಮ ಕ್ಷೇತ್ರಗಳ ದರ್ಶನ ಕೂಡ ಆದ ಹಾಗೆ ಆಗ್ತದೆ ಅಂತ ಹೇಳಿ ಬಂದವರು. ಹಾಗೆ ಬಂದು ಒಂದು ದಿವಸ ಇದ್ದುಕೊಂಡು, ಅಂದರೆ ನಿಮಗೆಲ್ಲ ಗೊತ್ತುಂಟು ಹಸು ಸಾಗಾಟ ಮಾಡಲಿಕ್ಕೆ ಪರ್ಮಿಷನ್ಗೆ ಸಿಕ್ಕಾಬಟ್ಟೆ ಕಿರಿಕಿರಿ ಎಲ್ಲ ಉಂಟು ಅಂತ ಹೇಳಿ. ಹಾಗೆ ನಮ್ಮಲ್ಲಿ ಆನ್ಲೈನ್ ಸರ್ವಿಸ್ ಇತ್ತು. ಅದು ಎಷ್ಟೋ ಹಲವು ತಿಂಗಳುಗಳಿಂದ ಸರ್ವರ್ ಸರಿ ಇಲ್ಲದೆ ಮತ್ತೆ ಅದು ಆಫ್ಲೈನ್ ಇದೇ ಆಗಿದೆ ಅಂತೆ. ಅಂದರೆ ನಾವು ತಾಲೂಕಿನ ವೆಟರ್ನರಿ ಹಾಸ್ಪಿಟಲಿಗೆ ಹೋಗಿ ಅಲ್ಲಿಯೇ ನಾವು ಪರ್ಮಿಷನ್ನು ತಗೊಳ್ಬೇಕಾದಂತಹ ಅನಿವಾರ್ಯತೆ. ಅದಕ್ಕೆ ಕೂಡ ತುಂಬ ಕೆಲಸ ಉಂಟು. ಹಾಗೆ ಅದನ್ನೆಲ್ಲ ಮಾಡಿಕೊಂಡವರು ಈ ದಿವಸ ಬೆಳಿಗ್ಗೆ ನಮ್ಮ ಮನೆಗೆ ಬರುವವರಿದ್ದಾರೆ. ಅದಕ್ಕೋಸ್ಕರವೇ ಅವರು ಅವರ ಊರಿನಿಂದ ಬಂದು ಒಂದು ಕಡೆ ಲಾಡ್ಜಲ್ಲಿ ನಿಂತು ಹಾಲ್ಟ್ ಮಾಡಿ ಪರ್ಮಿಟ್ ಎಲ್ಲ ಮಾಡಿಸಿಕೊಂಡು ಬರ್ತಾ ಇದ್ದಾರೆ. ಇದ್ದರೆ ನಮ್ಮ ಹಸುವನ್ನೇ ವೆಟರ್ನರಿ ಹಾಸ್ಪಿಟಲಿಗೆ ಕೊಂಡೋಗಿ ಅಲ್ಲಿ ತೋರಿಸಿ ತುಂಬ ಎಲ್ಲ ಇತ್ತು. ಅದೇನೋ ಅಲ್ಲಿಂದ ಅಲ್ಲಿಗೆಲ್ಲ ಪ್ಯಾಚಪ್ ಆಗಿ ಸುಗಮವಾಗಿ ಆಯಿತು ಪರ್ಮಿಷನ್ನ ಕೆಲಸ ಎಲ್ಲ. ಹಾಗೆ ಇವಳನ್ನು ಹಾಲು ಕರಿಬೇಕಾದ್ರೆ ನೋಡಿ ತುಂಬ ಸ್ಟ್ರೆಸ್ಸಲ್ಲಿ ಇದ್ದಾಳೆ. ನನ್ನ ಎಲ್ಲ ವಿಡಿಯೋ ಕೂಡ ಮೊದಲಿದ್ದೆಲ್ಲ ನೋಡಿರ್ಬೋದು. ಮಲ್ನಾಡು ಗಿಡ್ಡ ತಳಿ ಇರ್ಬೋದು, ಯಾವುದೇ ಆಗಿರ್ಬೋದು, ಫಸ್ಟ್ ಲ್ಯಾಕ್ಟೇಷನ್ನ ಹಸು ಅಷ್ಟು ಸುಲಭದಲ್ಲಿ ಹಾಲು ಕರೀಲಿಕ್ಕೆ ಬಿಡುವುದಿಲ್ಲ. ಆದರೆ ಇವಳು ತುಂಬ ಇದಿದ್ದಾಳೆ, ತುಂಬ ಸಪೋರ್ಟಿವ್ ಇದ್ದಾಳೆ. ಬಹಳ ತಾಳ್ಮೆಯಿಂದ ನಿಂತು ನನಗೆ ಹಾಲು ಕರೀಲಿಕ್ಕೆ ಅನುಕೂಲ ಮಾಡಿ ಕೊಡ್ತಾ ಇದ್ದಾಳೆ. ಅಷ್ಟು ನೋವು ಎಲ್ಲ ಇದ್ದರೆ ಕೂಡ ಅದು ಒಂದು ನನ್ನ ಪುಣ್ಯ ಅಂತ ಅಂದ್ಕೊಳ್ತೇನೆ. ನಮ್ಮ ವೃಂದನ ಫಸ್ಟ್ ಹಾಲು ಇವತ್ತು ತೆಗ್ದದ್ದು. ಅಕ್ಕ ಯಾಕ ಅವ ಬಂಗಾರು ಹೀಗೆ ಅವರು ಬಹಳ ದೂರದಿಂದ ಬರುವುದು ಅಂತ ತಿಳಿದ ಮೇಲೆ ಅವರಿಗೋಸ್ಕರ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಸಿದ್ಧಪಡಿಸಿದ್ದೆ. ನಮ್ಮಲ್ಲಿ ಕರೆಂಟ್ ಇರಲಿಲ್ಲ, ಬಟ್ ಅಲ್ಲಿಂದ ಅಲ್ಲಿಗೆಲ್ಲ ಆಯಿತು. ಒಂದು ಸಾಂಬಾರು ಮತ್ತು ನೀರು ದೋಸೆ, ನಮ್ಮ ಊರಿನ ಸ್ಪೆಷಲ್. ಲಾಸ್ಟ್ವರೆಗೆ ತೊಳಿಪಾರದು. ಓ ನಾ ಓ ಪೋಡಿಗೆ ಬಿ ಮಾಡಬಲ್ಲ. ಅವಳನ್ನು ಮುಟ್ಟಿ ಅವಳು ಬಿಡ್ತಾಳೆ. ಅವಳು ಕೂಡ ಸ್ವಲ್ಪ ಸಾರಿ ಮಾತ್ರ ಅವರಿಗೆ ಭಯ. ನಾನು ಸಾರಿ ಉಡೋದಿಲ್ಲ ಅಲ್ಲ ಹಟ್ಟಿ ಒಳಗಡೆ. ಬೃಂದ
ಮುಖದ ಹತ್ರ ಬನ್ನಿ. ಅದು ಇವಾಗ ಸ್ವಲ್ಪ ಸ್ಟ್ರೆಸ್ಸಲ್ಲಿ ಇದ್ದಾಳಲ್ಲ. ನೀವು ಹಾಲು ಹಿಂಡಬೇಕಾದ್ರೆ ಜಸ್ಟ್ ಅಭ್ಯಾಸ ಮಾಡಬೇಕಾದ್ರೆ ಅವಳ ಮೈ ಪೂಜ್ತಾ ಇರಿ ಫಸ್ಟಿಗೆ. ಕರು ಹಾಲು ಕುಡಿಯುವಾಗ ಏನಾದರೂ ಹಾಡೆಲ್ಲ ಹೇಳಲಿಕ್ಕೆ ಬಂದರೆ ಸ್ವಲ್ಪ ಹಾಡು ಹೇಳ್ಕೊಂಡು ಜಸ್ಟ್ ಹೀಗೆ ಮಸಾಜ್ ಮಾಡಿ ತುರಿಸಿ ಆಮೇಲೆ ಮೆಲ್ಲ ಮೆಲ್ಲ ಇದು ಮಾಡಿ ಟ್ರೈ ಮಾಡಿ. ಅವಳು ಬಿಡ್ತಾಳೆ, ಅವಳದ್ದೇನು ಪ್ರಾಬ್ಲಮ್ ಆಗಲ್ಲ ನಿಮಗೆ. ಇಲ್ಲ, ಗೋಲ್ಡನ್ ರಿಟ್ರೀವರ್. ಸುದೇವ ಇಲ್ಲಿ, ಸುದೇವ ಸುದೇವ. ಎಲ್ರಿಗೂ ಪ್ರೀತಿಯ ನಮಸ್ತೆ. ಇವತ್ತು ನಮ್ಮ ಜೊತೆಗೆ ಹಂಪಿಯವರಾದಂತಹ ಸಂಕರ್ಷಣ್ ಅಂತ ಇವರು ಅವರ ಮಿಸೆಸ್ ಸಹನಾ. ಇವರು ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನವರಿದ್ದಾರೆ. ನಾವು ಪ್ರೀತಿಯಿಂದ ಸಾಕಿದಂತಹ ನಮ್ಮ ಮಲ್ನಾಡ್ ಗಿಡ್ಡ ತಳಿ ವಾರಿಜ ಮತ್ತೆ ವೃಂದ, ಹಾಗೆ ನಮ್ಮ ಬಂಗಾರು ಭೀಮಣ್ಣ, ಇವರು ಬಹಳ ಇಷ್ಟಪಟ್ಟು ನಮ್ಮ ವಿಡಿಯೋ ನೋಡಿ ತಮ್ಗೆ ಸಾಕ್ಲಿಕ್ಕೆ ಬೇಕು ಅಂತ ಹೇಳಿ ನಮ್ಮ ಕೈಯಿಂದ ಪರ್ಚೇಸ್ ಮಾಡಿರ್ತಾರೆ. ಸೊ ಅವರು ಪರ್ಟಿಕ್ಯುಲರ್ ಆಗಿ ಮಲ್ನಾಡ್ ಗಿಡ್ಡವನ್ನೇ ಸಾಕ್ಬೇಕು ಅಂತ ಯಾಕೆ ಇಷ್ಟಪಟ್ರು ಎಂಬುದನ್ನು ಅವರಿಂದ ನಾವು ಕೇಳಿ ತಿಳ್ಕೊಳ್ಳುವ. ಹಾಗೆ ಅವರ ಕಾನ್ಸೆಪ್ಟ್ ಏನು, ಈ ದೇಸಿ ಹಸುವನ್ನು ಸಾಕ್ಬೇಕೆನ್ನುವಂತಹ ಒಂದು, ಈಗ ಇವರು ನಮ್ಗೆಲ್ಲ ಮಾದರಿ. ಯಾಕಂತ ಹೇಳಿದ್ರೆ ಬಹಳಷ್ಟು ಜನ ಈಗ ಹಾಲನ್ನು ಸೇಲ್ ಮಾಡಿ ಡೈರಿ ಉತ್ಪನ್ನಗಳಿಗೆ ಹೆಚ್ಚಾಗಿ ಹೋಗ್ತಾರೆ. ಅದಕ್ಕೋಸ್ಕರ ದೊಡ್ಡ ದೊಡ್ಡ ತಳಿ ಜರ್ಸಿ ಇಂತಹ ಹಸುಗಳನ್ನು ಸಾಕಿಕೊಂಡು ಆ ರೀತಿಯಾಗಿ ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ತಾರೆ. ಇವರೀಗ ನಮ್ಮ ಅತಿ ಕಡಿಮೆ ಹಾಲು ಕೊಡುವಂತಹ ಪುಟ್ಟದಾದ ನಮ್ಮ ಮಲೆನಾಡು ಗಿಡ್ಡ ತಳಿಯ ಹಸುವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಸೊ ಇದಕ್ಕೆ ಏನು ಕಾರಣ ಅಂತ ಹೇಳಿ ಅವರಿಂದ ನಾವು ಕೇಳಿ ತಿಳ್ಕೊಳ್ಳುವ. ನಮಸ್ಕಾರ, ನನ್ನ ಹೆಸರು ಸಂಕರ್ಷಣ್ ಅಂತ. ನಂದು ಹೊಸಪೇಟೆ, ಹಂಪಿ ಹತ್ರ ಬರುತ್ತೆ ನಮ್ಮೂರು. ನಾನು ಮಲ್ನಾಡ್ ಗಿಡ್ಡನೇ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ, ಇವಾಗ ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾರನ್ನೂ ಲೇಬರ್ಸ್ನ ಇಟ್ಟು ಮಾಡ್ತಾ ಇಲ್ಲ, ನಾವೇ ಓನಾಗಿ ಮಾಡ್ತಾ ಇರೋದು. ನನ್ನ ವೈಫು ನಾನು ಇಬ್ಬರು ಸೇರಿ ಮಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಅವಳಿಗೆ ಅದು ಈಸಿ ಆಗುತ್ತೆ ಅನ್ನೋದು ನನ್ನ ತಲೆಯಲ್ಲಿತ್ತು. ಮತ್ತು ಅದು ನಮ್ಮ ಕರ್ನಾಟಕದ ತಳಿ ಆದಿದ್ದರಿಂದ ನಾವು ಫಸ್ಟು ಗಿರ್, ಸಾಹಿವಾಲ್ ಆ ಥರ ಎಲ್ಲ ಆಲೋಚನೆ ಮಾಡಿದ್ವಿ. ಬಟ್ ಅದು ಪ್ರಾಕ್ಟಿಕಲಿ ವರ್ಕೌಟ್ ಆಗುತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ, ನಮಗೆ ಐಡಿಯಾ ಇದ್ದಿಲ್ಲ. ಇದಾದರೆ ಚಿಕ್ಕ ತಳಿ, ನಾನಿಲ್ಲ ಅಂದರೂ ನನ್ನ ವೈಫ್ ಕೂಡ ಹ್ಯಾಂಡಲ್ ಮಾಡ್ಬೋದು ಅನ್ನೋ ನಂಬಿಕೆ. ಮತ್ತು ನನ್ನ ಪ್ರಕಾರ ಮಲ್ನಾಡ್ ಗಿಡ್ಡ ಹಾಲು ಅದರಷ್ಟು ಉತ್ಕೃಷ್ಟವಾದ ಹಾಲು ಯಾವುದೂ ಇಲ್ಲ. ಆಕ್ಚುಲಿ ಈಗ ನಮ್ಮ ಭಾರತೀಯ ತಳಿಯಲ್ಲಿಯೇ ಮಲ್ನಾಡ್ ಗಿಡ್ಡ ಎಲ್ಲಕ್ಕಿಂತ ಸಹ ಶ್ರೇಷ್ಠ ತಳಿ ಅಂತ ರೆಕಾಗ್ನೈಸ್ ಆಗಿದೆ ಅಂತ ರಿಸರ್ಚ್ ಅಲ್ಲಿ. ಅದರ ಹಾಲು ಇವನ್ ಪುಂಗನೂರು ಅಂತ ಹೇಳ್ತಾರಲ್ಲ, ಬಟ್ ಅದಕ್ಕಿಂತನೂ ಇದು ತುಂಬಾ ಮೆಡಿಸಿನಲ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ. ಕ್ವಾಲಿಟಿ ಜಾಸ್ತಿ ಇರುತ್ತೆ, ಕ್ವಾಂಟಿಟಿ ಕಡಿಮೆ. ಎಷ್ಟು ಕ್ವಾಂಟಿಟಿ ಕಡಿಮೆ ಇರ್ತದೆ ಅಷ್ಟು ಕ್ವಾಲಿಟಿ ಜಾಸ್ತಿ. ಹಾಲು ಒಂದೇ ಅಲ್ಲ ಮೇಡಮ್, ಅದು ಗೋಮಯ ಗೋಮೂತ್ರನು ಅದ್ರದ್ದು ವಿಶಿಷ್ಟತೆನೆ. ಅದು ಇಲ್ಲಿ ಸುತ್ತಾಡೋ ಪ್ರದೇಶ, ತಿನ್ನೋ ವನಸ್ಪತಿ. ಹೌದೌದು, ನಮ್ ಕಡೆ ಸೊಳ್ಳೆನೇ ಇಲ್ಲ, ಸೊಳ್ಳೆ ಕಾಟನೇ ಇಲ್ಲ. ಸಂಜೆ ಹೊತ್ತಿಗೆ ಸೊಳ್ಳೆ ಬರುತ್ತಲ್ಲ. ಮತ್ತೆ ಈಗ ನಿಮ್ಗೆ ಹಟ್ಟಿ ಹತ್ರ ಹೋದ್ರೆ ಸ್ಮೆಲ್ ಕೂಡ ಇಲ್ಲ, ಸ್ವಲ್ಪ ಸ್ಮೆಲ್ ಇಲ್ಲ. ಅದೇ ಜರ್ಸಿ ಇಲ್ಲ HF ಫಾರ್ಮಿಗೆ ಹೋದ್ರೆ ಯಾವಾಗ ಹೊರಗೆ ಬರ್ತೀವಿ ಅಂತ ಅಷ್ಟು. ಮತ್ತೆ ಇನ್ನೊಂದು ಉದ್ದೇಶ ಏನು ಅಂದ್ರೆ, ನಾನು ಸುಭಾಷ್ ಪಾಳೇಕರ್ ಅವರ ನೈಸರ್ಗಿಕ ಕೃಷಿನ ಶುರು ಮಾಡ್ತಾ ಇದ್ದೀನಿ 12 ಎಕರೆಯಲ್ಲಿ. ಅದಕ್ಕೆ ನನಗೆ ಮೇನ್ ಬೇಕಾಗಿರೋದು ಹಾಲಲ್ಲ, ಗೋಮಯ ಗೋಮೂತ್ರನೇ ಬೇಕಾಗಿರೋದು.
ಅದಕ್ಕೆ ಅವ್ರ ಪ್ರಕಾರ ಸುಭಾಷ್ ಪಾಳೇಕರ್ ಅವ್ರ ಪ್ರಕಾರ ಒಂದ್ ಆಕಳಿದ್ರೆ 30 ಎಕರೆ ವ್ಯವಸಾಯ ಮಾಡ್ಬೋದು. ಅದು ಅವ್ರಿಗೆ ಕಳ್ಸಿಕೊಟ್ರ ಪಾಠ ಅದು. ಸೊ ನಮಗೆ ಸಾಕಾಗಿತ್ತು, 1-2 ಸಾಕು ವ್ಯವಸಾಯ ಮಾಡಕ್ಕೆ. ನಮಗೆ ನಮ್ದು ಆಕಳ ಜೊತೆ ಹೊಂದಾಣಿಕೆ ಚೆನ್ನಾಗಿದ್ರೆ ಮುಂದೆ ನಾವು ಜಾಸ್ತಿ ತಂದ್ಕೋಬೇಕು ಅಂತ ನಿರ್ಧಾರ ಮಾಡಿದ್ವಿ. ಮತ್ತೆ ಅಶ್ವಿನಿ ಮೇಡಮ್ ಅವ್ರ ಹತ್ರನೇ ಯಾಕೆ ತಗೊಂತಿದ್ದೀನಿ ಅಂದ್ರೆ, ನಾನು ಇವ್ರ ವಿಡಿಯೋಸ್ನ 1 year ಇಂದ ಫಾಲೋ ಮಾಡ್ತಾ ಇದ್ದೆ. ನಾನು ಕಣ್ಣು ಮುಚ್ಕೊಂಡು ತಗೋಬೋದಿತ್ತು ಇವ್ರ ಹತ್ರ ಆದ್ರೆ. ಬೇರೆಯವ್ರ ಹತ್ರ ಆದ್ರೆ ಬ್ರೀಡ್ ಟೆಸ್ಟಿಂಗ್ ಅದೆಲ್ಲ ಏನೇನೋ ಡೌಟ್ಸ್ ಇರುತ್ತೆ ನಮಗೆ, ಮಿಕ್ಸ್ಡ್ ಬ್ರೀಡಾ ಇದನ್ನ ಅಂತ. ನಾನು ಅವ್ರಿಗೆ ಏನು ಕೇಳಿಲ್ಲ, ಹಾಲು ಎಷ್ಟು ಕೊಡುತ್ತೆ ಅಂತ ಕೇಳಿಲ್ಲ, ಅದ್ ಏನು ಎಂಕ್ವೈರಿನೇ ಮಾಡಿಲ್ಲ. ಜಸ್ಟ್ ಅವ್ರು ಪೋಸ್ಟ್ ಮಾಡಿದ್ರು. ಆಕ್ಚುಲಿ ಎಲ್ರು ತಗೊಳ್ಬೇಕಾದ್ರೆ ಫಸ್ಟ್ಗೆ ನಾವು ಮನೆಗ್ ಬಂದು ಹಾಲು ಕರೆದು ನೋಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಮಲ್ನಾಡ್ ಗಿಡ್ಡ ಯಾರು ಸ್ಟ್ರೇಂಜರ್ ಆಗಿರ್ಲಿ ಬೇಡ, ನಾನೇ ಇವತ್ತು ಬೇರೆ ಬಟ್ಟೆಯಲ್ಲಿ ಬಂದು ಹಾಲು ಕರಿತೇನೆ ನಂಗೆ ಬಿಡೋದಿಲ್ಲ. ಅಷ್ಟು ಸೂಕ್ಷ್ಮ, ಅಷ್ಟು ಸೆನ್ಸಿಟಿವ್ ಅದು. ಸೊ ಅಂತವ್ರಿಗೆಲ್ಲ ಹಾಲು ನಾನು ಕೊಡ್ತೇನೆ ಅಂದ್ರೆ ಅವ್ರು ನಾಳ್ದು ಒಂದು 6 ತಿಂಗಳಲ್ಲಿ ಯಾರಿಗಾದ್ರೂ ಚೇಂಜ್ ಮಾಡಿಬಿಡ್ತಾರೆ. ಹಾಲಿನ ಉದ್ದೇಶಕ್ಕೆ ಅಂತ ಮಲ್ನಾಡ್ ಗಿಡ್ಡ ಯಾರಿಗೂ ಕೊಡ್ಬಾರ್ದು. ನಮ್ಗೆ ಮನೆಗೆ ಒಂದು ಹಸು ಬೇಕು ಅಷ್ಟೇ. ಮತ್ತೆ ಅದು ಕೊಟ್ಟ ಹಾಲು ನಮ್ಗೆ ಅಮೃತ ಅಷ್ಟೇ. ಬರೇ ನಾವು ಹಾಲು ಅಂತ ಕಾನ್ಸೆಪ್ಟ್ ಇಟ್ಕೊಂಡ್ರೆ ಅದು ಫೇಲ್. ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ. ಅದ್ರಲ್ಲಿ ಆಕ್ಚುಲಿ ಹಾಲು ಬೋನಸ್ ಅಂತಾರೆ ಎಲ್ಲರೂ. ಹಾಲು ಬೋನಸ್. ನೀವು ಗೋಮಯ ಗೋಮೂತ್ರ ಕೂಡ ಬೋನಸ್. ಫಸ್ಟ್ ಆಕಳು ಮನೆಯಲ್ಲಿ ಇರ್ಬೇಕು ಅದೇ ಅಂತ ನೀವು ವಿಡಿಯೋದಲ್ಲಿ ಹೇಳಿದ್ರಿ. ಹೌದು. ಬಟ್ ಈಗ ಅನ್ಫಾರ್ಚುನೇಟ್ಲಿ ನಾವು ಈ ಒಂದು ಇದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಅನಿವಾರ್ಯವಾಗಿ ನಮ್ಮ ಎಲ್ಲ ಹಸುಗಳನ್ನು ಈಗ ನಾವು ಕೊಡ್ತಾ ಇದ್ದೇವೆ. ಬಟ್ ಇನ್ ಫ್ಯೂಚರ್ ಮತ್ತೆ ನಮ್ಗೆ ಹಸುಗಳನ್ನು ಹೊಂದಿಕೊಳ್ಬೇಕು, ಅವರ ಜೊತೆಗೆ ಇರ್ಬೇಕನ್ನುವಂತಹ ಅಭಿಲಾಷೆ ಇದೆ. ಹಾಗಾಗಿ ನಾವು ಕೊಡ್ಬೇಕಾದ್ರೂ ಬಹಳ ಆಲೋಚನೆ ಮಾಡಿಯೇ ಕೊಟ್ಟಿದ್ದೇವೆ. ಅಂದ್ರೆ ಇವ್ರು ಯಾವಾಗ್ಲೂ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರ ಅಂದ್ರೆ ಇವ್ರ ಹತ್ರ ಹೋಗಿ ನಾವು ತಕೊಳ್ತೇವೆ ಅಂತ ಅಲ್ಲ, ಅಟ್ಲೀಸ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಇವರಿಗೆ ಎಷ್ಟು ಪ್ರೀತಿ ಇದೆ ಅದರ ಮೇಲೆ ಅಂತ ಹೇಳಿ ಇವರ ಒಂದು ಮಾತಾಡುವ ಇದ್ರಲ್ಲೇ ವ್ಯಕ್ತಪಡಿಸುವಾಗಲೇ ನಮ್ಗೆ ಅರ್ಥ ಆಗ್ತದೆ. ಆಕ್ಚುಲಿ ಇವರು ಹಸುವನ್ನು ಏನು ಹಾಲು ಕೊಡುವಂತಹ ಒಂದು ಮೆಷಿನ್ ಅಂತ ಕನ್ಸಿಡರ್ ಮಾಡಿರ್ತಾರ ಅಥವಾ ಆ ಒಂದು ಏನು ದೈವಿಕ ಭಾವನೆಯಿಂದ ನೋಡಿರ್ತಾರ ಅಂತ ಹೇಳಿ. ಆಕ್ಚುಲಿ ಇವರು ಹೇಳಿದ ವಿಚಾರ ಅಂತ ಹೇಳಿದ್ರೆ, ನನ್ನ ಅಪ್ಪ ತುಂಬಾ ಅಭಿಷೇಕ ಎಲ್ಲ ದೇವರಿಗೆ ಮಾಡ್ತಾರೆ, ಸೊ ಆ ಉದ್ದೇಶದಿಂದ ನಂಗೆ ಊರಿನ ತಳಿನೇ ಬೇಕು ಅಂತ ಹೇಳಿ. ಸೊ ಅದು ನಂಗೆ ತುಂಬಾ ಇಷ್ಟ ಆದದ್ದು ವಿಷಯ. ಅಭಿಷೇಕಕ್ಕೆ ಅಂತ ಒಂದ್ ಕಡೆ ನಮ್ಮ ಹಸುಗಳು ಹೋಗ್ತಾ ಇದೆ ಅಂತಂದ್ರೆ ನಾನು ಇಷ್ಟು ಸಮಯ ಅದನ್ನೊಂದು ಸಾಕಿದಕ್ಕೆ ಸಾರ್ಥಕ ಆಯ್ತು ಅಂತ ಅನ್ಕೊಳ್ತೇನೆ ನಾನು. ಅಷ್ಟು ವೃತ ನಿಯಮದಿಂದ ಇದು ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಪುಣ್ಯನೂ ಹಸುವಿನ ಪುಣ್ಯನು ಅಂತ ಹೇಳ್ಬೇಕು. ಸೊ ಆ ಒಂದು ವಿಷಯ ನಂಗೆ ತುಂಬಾ ಇಷ್ಟ ಆಯ್ತು. 1 ವರ್ಷದಿಂದ ಕಾಯ್ತಾ ಇದ್ದೀನಿ ಹಸು ತಗೊಳಕ್ಕೆ. ಅದು ಡೈಲಿ ಉಂಡಿಗೆ ಹಾಕಿ ನಾವು ಹೊಡೆದಿದ್ದು ನೆಕ್ಸ್ಟ್ ಡೇನೆ ನಿಮ್ದು ಪೋಸ್ಟ್ ಬಂದಿದೆ. ಅದೇ ಅದು ಏನೋ ಇತ್ತಪ್ಪ ಋಣಾನುಬಂಧ ಅಂತ ಹೇಳ್ತಾರಲ್ಲ, ಅದೇ ಲಾಸ್ಟ್ 1 ಮಿನಿಟ್ ನಂಗೆ ಒಂದು ಬೇಡ ಅಂತವೇ ಅನಿಸ್ತಾ ಇತ್ತು. ಇವರು ಬೇಡ ಅಂತ ಹೇಳಿ ನಾನ್ ತಕೊಂಡು ಹೋಗ್ತೇನೆ ಅಂತೆಲ್ಲ ಅನಿಸ್ತಾ ಇತ್ತು. ಮತ್ತೆ ಅದೇ ನಮ್ಗೆ ಒಂಥರ ಇಮೋಷನ್ ಇರುತ್ತಲ್ಲ, ಎಷ್ಟಾದ್ರೂ ತುಂಬಾ ಕಷ್ಟ ಆಗ್ತದೆ. ಸೊ ಆದ್ರೂ ಪರವಾಗಿಲ್ಲ, ನಾನು ತುಂಬಾ ಖುಷಿಯಿಂದ ಇದ್ದೇನೆ. ಯಾಕಂತ ಹೇಳಿದ್ರೆ ನೀವು ಅಷ್ಟೊಂದು ದೈವಿಕ ಭಾವನೆ ಇಟ್ಟ ಕಾರಣ ಖಂಡಿತ ನಮ್ಮ ಹಸುಗಳು ನಿಮ್ಮ ಏರಿಯಾದಲ್ಲಿ ಖಂಡಿತ ಜೀವನ ಪರ್ಯಂತ ಖುಷಿಯಲ್ಲಿ ಇರ್ತದೆ ಅನ್ನುವಂತಹ ಒಂದು ಭರವಸೆ ಉಂಟು. ಸೊ ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ಒಳ್ಳೆ ಸಮೃದ್ಧಿ ಆಗಲಿ, ಅಭಿವೃದ್ಧಿ ಆಗಲಿ ಅಂತ ಹೇಳಿ ಹಾರೈಸ್ತೇನೆ. ನಮ್ಮ ಹಸುಗಳಿಂದ ನಿಮ್ಮ ಇಡೀ ಸರೌಂಡಿಂಗ್ಸ್ ಅಲ್ಲಿ ಒಂದು ಒಳ್ಳೆ ವೈಬ್ಸ್ ಕ್ರಿಯೇಟ್ ಆಗಿ ಎಲ್ಲರೂ ಕೂಡ ಖುಷಿಯಿಂದ ಇರುವ ಹಾಗೆ ಆಗ್ಲಿ ಅಂತ ಹೇಳಿ ಅಷ್ಟೇ ಪ್ರಾರ್ಥನೆ. ಥ್ಯಾಂಕ್ ಯು.